ತುಳುನಾಡಿನ 66 ಮೂಲ ಗರಡಿಗಳಲ್ಲಿ ಒಂದೆಂಬ ಖ್ಯಾತಿಯ ಮಲ್ಲಾರು ಬ್ರಹ್ಮಬೈದರ್ಕಳ ಗರಡಿ ನೇಮೋತ್ಸವ ಸಂಪನ್ನಗೊಂಡಿತು. ಶ್ರೀ ಬ್ರಹ್ಮಬೈದರ್ಕಳ ಗರಡಿಗಳು ವಿಶಿಷ್ಟ ಆರಾಧನಾ ಸ್ಥಾನಗಳಾಗಿ ತಮ್ಮದೇ ಆದ ಆಶಯ ವೈಶಿಷ್ಟ್ಯ ಹೊಂದಿ ಗ್ರಾಮ ಆರಾಧನಾಲಯ ಆಗಿ ರೂಪುಗೊಂಡ ಇತಿಹಾಸ ಬಹು ರೋಚಕ. ಈ ಪುಣ್ಯಭೂಮಿಯಲ್ಲಿ ತಮ್ಮ ತ್ಯಾಗ ಬಲಿದಾನಗಳಿಂದ ವೀರ ಪುರುಷರಾದ ಕೋಟಿ ಚೆನ್ನಯ್ಯರು ದೈವತ್ವ ಪಡೆದು ಪೂಜಿಸಲ್ಪಡುತ್ತಿದ್ದಾರೆ. ಕಾಪು ತಾಲೂಕಿನ ಮಲ್ಲಾರು ಗ್ರಾಮದಲ್ಲಿರುವ ಗರಡಿಗೆ ತನ್ನದೇ ಆದ ಪರಂಪರೆ ಇತಿಹಾಸವಿದ್ದು ಸುತ್ತಮುತ್ತಲಿನ ಭಕ್ತರು ಸೇವೆ ಸಲ್ಲಿಸುತ್ತಿದ್ದಾರೆ. ಮಂಗಳವಾರ ರಾತ್ರಿ ಬ್ರಹ್ಮಬೈದರ್ಕಳ ದೇವಸ್ಥಾನ ನೇಮೋತ್ಸವ ಹಾಗೂ ಬುಧವಾರ ಮಾಯಂದಲ ನೇಮ ಹಾಗೂ ಪಿಲಿಚಂಡಿ ದೈವ ನೇಮ ನಡೆಯಿತು. ಸಾವಿರಾರು ಭಕ್ತರು ನೇಮೋತ್ಸವದಲ್ಲಿ ಪಾಲ್ಗೊಂಡು ಗಂಧ ಪ್ರಸಾದ ಸ್ವೀಕರಿಸಿ ಪುನೀತರಾದರು.